ಅಂತ ಹೇಳಿದರೆ ನಮಗೆ ಮುಂಚೆ ವಲಯ ಅಂತಿರಲಿಲ್ಲ. ಅದು ಹೈಕೋರ್ಟಿನ ಅದು ಆರ್ಡರ್ ಕ್ರ್ಯಾಶ್ ಆದ ನಂತರ ಈಗ ನಾವು 7 ತಿಂಗಳಿಂದ ನಾವು ಸತತವಾಗಿ 118 ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಮತ್ತು ಎಲ್ಲಿ ಹೇಗೆ ಯಾವ ಥರ ನಾವು ಹೋಗಬೇಕು ಅವ್ರ ಥರ ಇದು ಮಾಡಿ ಎಲ್ಲ ಮಾಡಿದ ನಂತರ ಕಾನೂನು ಪ್ರಕಾರವಾಗಿ ಲೀಗಲ್ ಅಡ್ವೈಸರ್ ಲಾಯರ್ನ ಇಟ್ಕೊಂಡು ಏನು ಹೋರಾಟ ಬೇಕು ಆ ಹೋರಾಟವನ್ನು ಮಾಡಿ ಈಗ ಮಾನ್ಯ DC ಅವರು ಎಲ್ಲ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ವಲಯ ಅಂತೇಳಿ ಇದನ್ನು ಬೇರೆ ಝೋನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನ್ಯಾಯಯುತವಾದ ನ್ಯಾಯವನ್ನು ಎರಡು ಕಣ್ಣಿಗೆ ಮೋಸ ಆಗೋ ಥರ ನಮಗೆ ನ್ಯಾಯವನ್ನು ಕೊಟ್ಟಿರ್ತಾರೆ. ಆದರೆ ಈಗ ಇವರು ಪ್ರತಿಭಟನೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಆದರೆ ಇವರು ಮಾಡುವ ಉದ್ದೇಶ ಇವರಿಗೇನು, ಈಗ ಇವ್ರ ಹತ್ರ ಇರುವಂಥ ರಿಕ್ಷಾ ಅದನ್ನು ಅವರು ಎಕ್ಸ್ಚೇಂಜ್ ಮಾಡಿ ಅವರು ಎಲೆಕ್ಟ್ರಿಕ್ಕಿಗೆ ಬರ್ಬೋದು. ಬದಲಾವಣೆಯನ್ನು ಜಗದ ನಿಯಮ. ಸೊ ಇಲ್ಲಿ ಸ್ಮಾರ್ಟ್ ಸಿಟಿ ನಮಗೆ ಆಗಬೇಕು. ಮತ್ತು ಈಗ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸಾರಿಗೆ ಹಾಗೆ ಸಚಿವ ರಾಮಲಿಂಗ ಸಾರಿಗೆ ನಾವು ಲೆಟ್ರ್ ಕೊಡಲಿಕ್ಕೆ ಹೋಗಿದ್ವಿ, ಮನೆಗೆ ಕೊಡಲಿಕ್ಕೆ. ನಮ್ಮ ಏನು ಬೇಡಿಕೆ ಉಂಟು ಅದನ್ನು ಕೊಟ್ಟು ಬಂದಿರ್ತೇವೆ, ಅವರು ಆಶ್ವಾಸನೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕೊಟ್ಟು ಬರಲಿಕ್ಕೆ ಹೋಗುವಾಗ ಅದೇ ವಿಧಾನಸೌಧದ ಮುಂದೆ ಇದೇ ಎಲೆಕ್ಟ್ರಿಕ್ ಗಾಡಿಗಳು ತಿರುಗಾಡ್ತಾ ಇದೆ. ಬಟ್ ಬೆಂಗಳೂರು ಅಷ್ಟು ದೊಡ್ಡ ನಗರದಲ್ಲಿ ಎಲೆಕ್ಟ್ರಿಕ್ ಗಾಡಿ ಸಂಚರಿಸ್ತಾ ಉಂಟು, ಅದು ಮುಕ್ತವಾಗಿ ಸಂಚರಿಸ್ತಾ ಉಂಟು. ಅದಕ್ಕೆ ಯಾವುದೇ ಥರದ ವಲಯ ನಿರ್ಬಂಧನೆ, ಯಾವುದೇ ಥರದ ನಿರ್ಬಂಧನೆ ಇಲ್ಲ. ಬಟ್ ಮಂಗಳೂರು ಅಂತ ಹೇಳುವಾಗ ಬೆಂಗಳೂರಿಗೆ ಹೋಲಿಕೆ ಮಾಡಿದರೆ ಮಂಗಳೂರು ಸಣ್ಣದೇ. ಬಟ್ ಮಂಗಳೂರು ಅಂತ ಹೇಳುವಾಗ ಮಂಗಳೂರಲ್ಲಿ ಯಾಕೆ ಅದು ಬರಬಾರ್ದು, ಅವ ದುಡಿಬಾರ್ದು, ಇವ ದುಡಿಬಾರ್ದು? ಈಗ ಬಾಡಿಗೆ ಹೇಳೋದು ಕಮ್ಮಿ ಅಂತ ಆಗಲಿಲ್ಲ. ಬಾಡಿಗೆ ಆಲ್ರೆಡಿ ರಿಕ್ವೈರ್ಮೆಂಟ್ ಉಂಟು. ಯಾಕಂದರೆ ಸರ್ ನಮ್ಮ ಪಬ್ಲಿಕಲ್ಲಿ ಯಾರ ಹತ್ರ ಕೇಳಿದರೆ ಅವ್ರಿಗೆ ಒಂದು ಕಡೆ ಕರದಲ್ಲಿಗೆ ಬರೋದಿಲ್ಲ ಹೇಳ್ತಾರೆ ರಿಕ್ಷಾದವರು. ಆ ಥರದ ಇವರೇ ಮೀಟ್ರಿಗಿಂತ ಡಬಲ್ ತೆಗಿತಿದ್ದಾರೆ. ಆ ಥರದ ಸಮಸ್ಯೆ ಬಿಟ್ಟರೆ ಮಂಗಳೂರಲ್ಲಿ ಬಾಡಿಗೆ ಇಲ್ಲ ಅಂತ ಹೇಳಿದ್ರೆ ಒಂದು ಕುಂಟು ನೆಪ ಹೇಳ್ತಾರಲ್ಲ ಆ ಥರ ಬಾಡಿಗೆ ಉಂಟು. ಬಟ್ ಇವರು ಕರ್ದಲ್ಲಿಗೆ ಬರೋದಿಲ್ಲ. ಇವರಿಗೆ ಒಂದು 35 ರೂಪಾಯಿ ಬಾಡಿಗೆ ಕರೆದ್ರೆ ಬರೋದಿಲ್ಲ. ಇವರಿಗೆ ಪ್ರತಿಯೊಂದು ಬಾಡಿಗೆ 350-400 ರೂಪಾಯಿ ಬೇಕು. ಈಗ ಸದ್ರಿ KSRTC ಪಾರ್ಕ್ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಹೋದರೆ ಅಲ್ಲಿ ಫಸ್ಟಲ್ಲಿ ನಿಂತು 5 ರಿಕ್ಷಾ ಅದು 3 ಗಂಟೆಯಿಂದ 6 ಗಂಟೆ ತನಕ ಮೂವ್ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಪ್ರವಾಸಿಗರು ಬರ್ತಾರೆ ಹೊರಗಡೆಯಿಂದ, ಅಂಥವ್ರು ಟಾರ್ಗೆಟ್ ಮಾಡ್ಕೊಂಡು ಅವ್ರು ಒಂದೇ ಬಾಡಿಗೆಯಲ್ಲಿ 1,500 ಮಾಡ್ತಾರೆ. ಯಾಕೆಂದರೆ ಲಾಡ್ಜ್ ಮಾಡಿಕೊಟ್ಟು ಅಲ್ಲಿ 500 ಇಲ್ಲಿ 200 ಅಂತೇಳಿ ಮಾಡಿಕೊಂಡು ಒಂದೇ ಬಾಡಿಗೆ ಹೋಗ್ತಾರೆ ಅವರು. ಸೊ ಅವರು ಸಣ್ಣ ಪುಟ್ಟ ಅಲ್ಲಿಂದ ಈಗ KSRTC ಸ್ಟೇಟ್ ಬ್ಯಾಂಕಿಗೆ ಬಂದರೆ, KSRTC ಲಾಲ್ಬಾಗಿಗೆ ಬಂದರೆ ಬಾಡಿಗೆ ಹೋಗುವುದಿಲ್ಲ ಎಲ್ಲರೂ ಅಂತಲ್ಲ. ಆದರೆ ಒಂದು ಅಲ್ಲಿಗೆ ಬೇಕಾದ್ರೆ CC ಕ್ಯಾಮರಾ ಬೇಕಾದ್ರೆ ಯೂತ್ ಎಲೆಕ್ಟ್ರಿಕಲ್ ಚಾಲಕ ಸಂಘದ ಮೇಲೆ ಹಾಕಿಸುವ, ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಲಿಕ್ಕೆ ನಾವು ಇದಿದ್ದೇವೆ.